ಮೊನ್ನೆ ತಾನೇ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭ ನಡೆದು ಮತ ಎಣಿಕೆಯಾಗಿ ಅದರ ಫಲಿತಾಂಶ ಬಂದ ನಂತರ ಪುತ್ತೂರು ಪುರಸಭಾ ವ್ಯಾಪ್ತಿಯ ಪುತ್ತೂರು ಬಸ್ ಸ್ಟ್ಯಾಂಡಿನ ಬಳಿ ಒಂದು ಬ್ಯಾನರನ್ನು ಹಾಕಿದ್ರು. ಬ್ಯಾನರನ್ನು ಯಾರು ಹಾಕಿದ್ರು, ಏನಾಗಿದೆ ಆ ಘಟನೆಯ ಬಗ್ಗೆ ನಮಗೆ ಸರಿಯಾದಂಥ ಮಾಹಿತಿ ಇಲ್ಲ. ಆದರೆ ಆ ಬ್ಯಾನರ್ ಹಾಕಿದ ತಕ್ಷಣ 15ನೇ ತಾರೀಕಿನಂದು ಯಾರದೋ ಒಂದು ಕುಮ್ಮಕ್ಕಿನಿಂದ ನಮ್ಮ ಸಂಘಟನೆ ಹಿಂದೂ ಜಾಗರಣ ವೇದಿಕೆಯ ತಾಲೂಕು ಸಹ ಸಂಚಾಲಕನಾಗಿರುವಂಥ ಅವಿನಾಶ್ ಪುರುಷರಕಟ್ಟೆ ಮತ್ತು ಅವರ ಜೊತೆ ಇರುವಂಥ ಹಿಂದೂ ಸಂಘಟನೆಯಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡು ಕೆಲಸವನ್ನು ಮಾಡುತ್ತಿರುವಂಥ ಒಂದು 7-8 ಕಾರ್ಯಕರ್ತರನ್ನು ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಬಂದು ದೌರ್ಜನ್ಯವನ್ನು ಮಾಡಿದರು. ಮೊದಲಾಗಿ ಈ ದೌರ್ಜನ್ಯವನ್ನು ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆ ಬಲವಾಗಿ ಖಂಡನೆಯನ್ನು ಮಾಡ್ತದೆ. ನಿನ್ನೆಯೂ ಕೂಡ ಇದೇ ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಪುತ್ತೂರಿನ DOSP ನಾನು ನೇರವಾಗಿ ಉಲ್ಲೇಖವನ್ನು ಮಾಡ್ತೇನೆ, ಇದೇನು ಸುರುವಿನ ಘಟನೆ ಅಲ್ಲ. ಪುತ್ತೂರಿನ DOSP ಸ್ವಲ್ಪ ದುರಾಂಕಾರದ ವ್ಯಕ್ತಿಯ ಥರ ವರ್ತನೆಯನ್ನು ಮಾಡುವಂಥದ್ದು ಶುರುವಲ್ಲ. ಸುಬ್ರಹ್ಮಣ್ಯದಲ್ಲಿ ನಡೆದಿರುವಂಥ ಒಂದು ಲವ್ ಜಿಹಾದಿನ ಪ್ರಕರಣದಲ್ಲಿ ಆ ಕೇಸಿಗೆ ಸಂಬಂಧವೇ ಪಡೆದಂಥ 2 ವ್ಯಕ್ತಿಗಳನ್ನು ರಾತ್ರೋರಾತ್ರಿ ತಂದು ಬಂಧನ ಮಾಡಿ ಈ ಕೇಸನ್ನು ಒಪ್ಪಿಕೊಳ್ಳಬೇಕು ಎನ್ನುವ ಒತ್ತಡವನ್ನು ಹಾಕಿ ಒಬ್ಬ ಕಾಲೇಜು ವಿದ್ಯಾರ್ಥಿಗೆ ರೋಲನ್ನು ಹಾಕಿದ್ದಾರೆ. ಇಡೀ ಆ ಪ್ರಕರಣವನ್ನು ಮತಾಂತರ ಲವ್ ಜಿಹಾದಿನ ಪ್ರಕರಣವನ್ನೇ ತಿರುಗಿಸುವಂಥ ದೊಡ್ಡ ಷಡ್ಯಂತ್ರವನ್ನು ಮಾಡಿದಂಥ ಒಬ್ಬ ವ್ಯಕ್ತಿ DOSP. ಜೊತೆಗೆ ಸುಬ್ರಹ್ಮಣ್ಯದಲ್ಲಿ ಆನೆ ದಾಳಿಯಾದಂಥ ಸಂದರ್ಭದಲ್ಲಿ ಏನೋ ಒಂದು ಸಾರ್ವಜನಿಕರು ಒಂದು ಅತಿರೇಕದ ವರ್ತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಒಬ್ಬ ವ್ಯಕ್ತಿಗೆ ಇವರು DOSP ಅಂತ ಗೊತ್ತಿರಲಿಲ್ಲ, ಅವರ ಮೇಲೆ ಕೈ ಮಾಡಿದರು. ಆ ಸಂದರ್ಭದಲ್ಲಿ ಸ್ವಲ್ಪ ಅಲ್ಲಿ ವಯಸ್ಸು ಸಹಜವಾಗಿ AG ಆದಂಥ ಒಂದು 7-8 ಜನರನ್ನು ತಂದು ಸ್ಟೇಷನ್ನಲ್ಲಿ ತಂದು ಅವರಿಗೆ ಹಲ್ಲೆಯನ್ನು ಮಾಡಿ ಜೈಲಿಗೆ ಅಟ್ಟುವಂಥ ಒಂದು ಪ್ರಕರಣವನ್ನು ಮಾಡಿದರು. ಈ ಎಲ್ಲ ಪ್ರಕರಣದಲ್ಲಿಯೂ ಕೂಡ ಹಿಂದೂಗಳು ನಾವು ಸ್ವಲ್ಪ ಶಾಂತಿ ದೂತರಾಗಿ ಸೌಜನ್ಯದಿಂದ ವರ್ತನೆಯನ್ನು ಮಾಡಿದ್ದೇವೆ. ಅದೇ ನಮ್ಮ ಒಂದು ವೀಕ್ನೆಸ್ ಅಂತ ಹೇಳಿಕೊಂಡು ಉಪಯೋಗವನ್ನು ಮಾಡಿಕೊಂಡು ಈ DOSP ಅವರು ಈ ಬ್ಯಾನರಿನ ಒಂದು ಪ್ರಕರಣದಲ್ಲಿ ನಮ್ಮ ಸಂಘಟನೆಯ ಕಾರ್ಯಕರ್ತರನ್ನು ತಗೊಂಡು ಹೋಗಿ ಅದು ಕೂಡ ಯಾವ ರೀತಿ ವರ್ತನೆ ಮಾಡಿದ್ದಾರೆ ಅಂತೇಳಿ ಅವರ ಬಾಯಲ್ಲೇ ನೀವು ಕೇಳಿದಿರಿ, ಮೀಡಿಯಾದವರು ಕೇಳಿದಿರಿ. ಒಬ್ಬ ವ್ಯಕ್ತಿ, ಯಾಕಂದರೆ ಇಡೀ ದೇಶದಲ್ಲಿ ಗೊತ್ತಿದೆ ಗಾಂಜಾ, ಕಳ್ಳರು, ಅನಾಚಾರ ಮಾಡುವಂಥವ್ರು ಎಲ್ಲ ವ್ಯಕ್ತಿಗಳಿದ್ದಾರೆ. ಇವರನ್ನು ತಗೊಂಡೋಗಿ ಇವರಿಗೆ ಯಾವುದೇ ರೀತಿಯ ಇವರ ಲಾಠಿಯನ್ನು ಕೈಯಲ್ಲಿ ಇಟ್ಕೊಂಡು ಇವರಿಗೆ ಹೊಡಿಲಿಕ್ಕೆ ಬರುವುದಿಲ್ಲ, ಅಥವಾ ಗನ್ನನ್ನು ತೋರಿಸಿ ನಿನ್ನನ್ನು ಎನ್ಕೌಂಟರ್ ಮಾಡ್ತಾನೆ ಎನ್ನುವಂಥದ್ದು. ಯಾಕಂದರೆ ಅವರೊಳಗೆ ಒಳ ಒಪ್ಪಂದವನ್ನು ಮಾಡಿಕೊಂಡು ಇವರ ಬೇಲೆಯನ್ನು ಬೇಯಿಸ್ತಾ ಇದ್ದಾರೆ, ಇವರು ಹಣವನ್ನು ಮಾಡ್ತಾರೆ. ಇದನ್ನು ಬರುವುದಿಲ್ಲ. ಯಾವುದು ಸಮಾಜಕ್ಕೋಸ್ಕರ, ಧರ್ಮಕ್ಕೋಸ್ಕರ ತನ್ನ ಸರ್ವಸ್ವವನ್ನು ಬಿಟ್ಟು, ಮನೆ ಮಠವನ್ನು ಬಿಟ್ಟು, ತಂದೆ ತಾಯಿಯನ್ನು ಬಿಟ್ಟು ಸಮಾಜಕ್ಕೋಸ್ಕರ ಧರ್ಮಕ್ಕೋಸ್ಕರ ಕೆಲಸ ಮಾಡುವಂಥ ನಮ್ಮಂಥ ಕಾರ್ಯಕರ್ತರನ್ನ ಕರ್ಕೊಂಡು ಹೋಗಿ ಠಾಣೆಯಲ್ಲಿ ಕೂಡಿ ಹಾಕಿ ಹಗಲು ರಾತ್ರಿ ಅವರ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ಎಲ್ಲಿವರೆಗೆ ದೌರ್ಜನ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಒಬ್ಬ ಅವಿನಾಶ್ ಎನ್ನುವಂಥ ಹುಡುಗನಿಗೆ ನಡಿಲಿಕ್ಕೆ ಆಗುದಿಲ್ಲ, ಆ ರೀತಿಯ ದೌರ್ಜನ್ಯವನ್ನು ಮಾಡಿದ್ದಾರೆ. ಮಾತಾಡಿದರೆ ಕಿವಿ ಕೂಡ ಕೇಳುವುದಿಲ್ಲ. ಈ ಎಲ್ಲ ಘಟನೆಯನ್ನು ಖಂಡಿಸ್ತೇವೆ. ಜೊತೆಗೆ ಕೇವಲ ಈ ಘಟನೆಯನ್ನು ನಾವು ಖಂಡಿಸುವುದು ಮಾತ್ರ ಅಲ್ಲ, ಇದಕ್ಕೆ ತಕ್ಕ ಶಾಸ್ತಿಯೂ ಆಗಬೇಕು. ಜಾಗೃತ ಹಿಂದೂ ಸಮಾಜ ಖಂಡಿತವಾಗಿ ಸುಮ್ಮಗೆ ಕೂತ್ಕೊಳ್ಳೋದಿಲ್ಲ. ಯಾಕಂದರೆ ಚುನಾವಣೆ ಇವತ್ತು ಬರ್ಬೋದು, ಹೋಗ್ಬೋದು, ಅಥವಾ ಸರ್ಕಾರ ಯಾವುದೇ ಬರ್ಬೋದು, ಅದು ನಮಗೆ ಅವಶ್ಯಕತೆ ಇಲ್ಲ. ನಮಗೆ ನಮ್ಮ ಧರ್ಮ ಮುಖ್ಯ, ಹಿಂದುತ್ವ ಮುಖ್ಯ, ಹಿಂದೂ ಸಮಾಜಕ್ಕೆ ದುಡಿಯುವಂಥ ಕಾರ್ಯಕರ್ತರು ಮುಖ್ಯ. ಅವರ ಸ್ವಾಭಿಮಾನಕ್ಕೆ ಯಾವುದೇ ಧಕ್ಕೆ ಆದರೂ ಕೂಡ ನಾವು ಸಂಘಟನೆಯ ಸುಮ್ಮಗೆ ಕೂತ್ಕೊಳ್ಳೋದಿಲ್ಲ. AVG English Medium School located in Alappuzha, Krishnanagara, Mudnooru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangady. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Mudnooru, Putturu. Contact 7338085983 94484 85983.